ಮಂಗಳೂರು ನಗರದ ಬಲ್ಮಠದಲ್ಲಿರುವಂತಹ ಜ್ಯುವೆಲರಿ ಅಂಗಡಿಯ ಸಿಬ್ಬಂದಿಗೆ ಅಪರಿಚಿತ ಮುಸುಕುದಾರಿ ವ್ಯಕ್ತಿಯೊಬ್ಬ ಹಾಡು ಅಗಲೇ ಚೂರಿರಿದು ಪರಾರಿಯಾದಂತಹ ಘಟನೆ ನಡೆದಿದೆ. ಗಾಯಾಳುವನ್ನ ಆಸ್ಪತ್ರೆಗೆ ಕರೆದೊಯ್ಯುವಾಗ ದಾರಿಯ ಮಧ್ಯೆ ಸಾವನ್ನಪ್ಪಿದ್ದಾರೆ. ಮೃತರನ್ನ 50 ವರ್ಷದ ಅತ್ತಾವರ ನಿವಾಸಿ ರಾಘವ ಆಚಾರ್ಯ ಎಂದು ಗುರುತಿಸಲಾಗಿದೆ. ನಗರದ ಹಂಪನಕಟ್ಟೆ ಬಲ್ಮಠ ರಸ್ತೆಯಲ್ಲಿರುವ ಮಂಗಳೂರು ಜ್ಯುವೆಲರ್ನಲ್ಲಿ ಈ ಘಟನೆ ನಡೆದಿದೆ. ಇನ್ನು ಮಧ್ಯಾಹ್ನ 3:30ರ ಸುಮಾರಿಗೆ ಅಂಗಡಿ ಮಾಲಕರು ಊಟಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಅಂಗಡಿಯ ಒಳಗೆ ಬಂದಿದ್ದಂತಹ ಮುಸುಕುದಾರಿ ಅಪರಿಚಿತ ವ್ಯಕ್ತಿಯ ನಡುವೆ ಮಾತಿನ ಚಕಮಕಿ ನಡೆಸಿ ಚೂರಿ ಇರಿದಿದ್ದಾನೆ ಎಂದು ತಿಳಿದು ಬಂದಿದೆ. ಊಟ ಮುಗಿಸಿ ಮರಳಿ ಬಂದ ಅಂಗಡಿ ಮಾಲಕ ಕೇಶವ ಆಚಾರ್ಯ ಅವರಿಗೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರಾಘವ ಅವರು ಕಂಡಿದ್ದು ಕೂಡಲೇ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ರಾಘವ ಸಾವನ್ನಪ್ಪಿದ್ದಾರೆ ಎಂದು ವೈದ್ಯರು ಘೋಷಿಸಿದ್ದಾರೆ. ಕೊಲೆಯ ಕೃತ್ಯಕ್ಕೆ ಕಾರಣವೇನು ತಿಳಿದು ಬಂದಿಲ್ಲ. ಅಂಗಡಿಯ ಒಳಗೆ ಅಳವಡಿಸಲಾಗಿದ್ದ ಸಿಸಿಟಿವಿ ಫುಟೇಜ್ಗಳನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನ ಆರಂಭಿಸಿದ್ದಾರೆ. ಕೃತ್ಯ ಎಸಗುವ ಮುಂಚೆ ಅಂಗಡಿಯ ಒಳಕ್ಕೆ ಹೋಗಲು ಅಪರಿಚಿತ ವ್ಯಕ್ತಿ ಅಂಗಡಿಯ ಹೊರಭಾಗದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಟಳಾಯಿಸ್ತಾ ಇದ್ದ ಎನ್ನುವಂತಹ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಘಟನಾ ಸ್ಥಳಕ್ಕೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎಸಿಪಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಬೆಳ್ಳಚ್ಚು ತಜ್ಞರು, ಶ್ವಾನದಳ, ಫ್ಲೋರೆನಿಕ್ಸ್ ಇಲಾಖೆಯ ತಜ್ಞರು ಆಗಮಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಂದರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಉತ್ತರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂಥ ಬಲ್ಮಠ ರೋಡ್ ಅಂತ. ಸೊ ಇಲ್ಲಿ ಮಂಗಳೂರು ಜ್ಯುವೆಲರ್ಸ್ ಅಂತ ಕೇಶವ ಆಚಾರ್ಯ ಅವರ ಒಂದು ಶಾಪಲ್ಲಿ ಮಧ್ಯಾಹ್ನ ಒಂದು 3:45-4 ಗಂಟೆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅಂಗಡಿಯಿಂದ ಹೊರಗಡೆ ಹೋಗುವಂಥದ್ದು ನಮಗೆ CCTVಲಿ ಕಾಣುತ್ತೆ. ಇದರಲ್ಲಿ ಏನಾಗಿದೆ, ಇವರು ಕೇಶವಾಚಾರ್ಯರು ಸುಮಾರು 1:30 ಸಮಯದಲ್ಲಿ ಊಟಕ್ಕೆ ಅಂತಂದು ಹೋದಾಗ ಇವರ ಜ್ಯುವೆಲರಿ ಶಾಪಲ್ಲಿ ಕೆಲಸ ಮಾಡುವಂಥ ರಾಘವೇಂದ್ರ ಆಚಾರ್ಯ ಅಂತ ಸುಮಾರು 7 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಸುಮಾರು 55 ವರ್ಷದಷ್ಟು ವಯಸ್ಸಾಗಿದೆ. ಸೊ ಅವ್ರ ಮೇಲೆ ಬಿಟ್ಟು ಇವರು ಊಟಕ್ಕೆ ಹೋಗಿದ್ದಾರೆ. ಬರೋವಂಥ ಸಮಯದಲ್ಲಿ ಹೊರಗಡೆ ಕಾರ್ಗೆ ಅಡ್ಡವಾಗಿ ಒಂದು ಬೈಕ್ ನಿಂತಿದೆ. ಆ ಬೈಕ್ ಸ್ವಲ್ಪ ಯಾವುದೋ ರೇಲ್ ತಗ್ಸಿ ಕಾರ್ ಪಾರ್ಕ್ ಮಾಡಬೇಕು ಅಂತ ಇವರು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ನಾನು ಒಳಗಡೆ ಇದ್ದವು ನನಗೆ ಚಾಕು ಹಾಕ್ತಿದ್ದಾರೆ ಅಂತ ಅಷ್ಟೇ ಹೇಳಿರುವಂಥದ್ದು ಇವ್ರಿಗೆ ಕೇಳಿಸುತ್ತೆ. ಇಮಿಡಿಯೇಟಾಗಿ ಇವರು ಹೋಗಿದ್ದಾರೆ. ಇವ್ರು ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹೊರಗಡೆ ಹೋಗ್ತಾನೆ. ಸೊ ಒಳಗಡೆ ಅವನು ಒದ್ದಾಡ್ತಿದ್ದಾಗ ಇಮಿಡಿಯೇಟ್ ವೆನ್ಲಾಕ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾನೆ. ಅಲ್ಲಿ ಡೆತ್ ಆಗಿದೆ. ಇದು ಯಾರು ಈ ಕೃತ್ಯ ಮಾಡಿದ್ದಾರೆ ಅನ್ನೋಂಥದ್ದು ಗೊತ್ತಾಗಿಲ್ಲ. ಈ ರಾಘವೇಂದ್ರಾಚಾರ್ಯನು ಸುಮಾರು 7 ತಿಂಗಳಿಂದ ಇವ್ರ ಹತ್ರ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಒಳಗಡೆ ಅವರು ಕೇಶವಾಚಾರ್ಯ ಅವರು ಹೇಳುವಂಥದ್ದು ಅಲ್ಲಿ ಡಿಸ್ಪ್ಲೇಲಿ ಏನು ಇಟ್ಟಿರುವಂಥ ಕೆಲವು ಬೆಳ್ಳಿ ಜಾಸ್ತಿ ಇದೆ ಈ ಅಂಗಡಿಯಲ್ಲಿ. ಗೋಲ್ಡ್ ಕೂಡ ಕೆಲವು ಚೈನ್ಸ್ ಎಲ್ಲ ಡಿಸ್ಪ್ಲೇ ಇಟ್ಟಿರ್ತಾರೆ. ಅದರಲ್ಲಿ ಚಿಕ್ಕ ಗೋಲ್ಡ್ ಚೈನ್ಗಳು ಒಂದು ಕೆಲವಷ್ಟು ಹಾಕಿದ್ವಿ, ಇದು ಮಿಸ್ ಆಗಿದ್ದಂಗಿದೆ ಅಂತಂದು ಹೇಳ್ತಾರೆ. ಅವ್ರ ಹತ್ರ ಕಂಪ್ಲೀಟ್ ಲೆಡ್ಜರ್ ಇದೆ ಅಂತ ಏನೇನು ಇತ್ತು ಅನ್ನೋಂಥದ್ದು. ಅದರಲ್ಲಿ ಪರಿಶೀಲನೆ ಮಾಡಿಬಿಟ್ಟು ಅವರು ಏನು ಹೋಗಿದೆ ಅನ್ನೋಂಥದ್ದನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಸ್ಪಷ್ಟವಾಗಿ ಇದು ಆರೋಪಿ ಯಾರು ಮಾಡಿರೋದು ಅಂತಂದು ಗೊತ್ತಾಗಿಲ್ಲ. ಸೊ CCTV ಇರುವಂಥದ್ದು ಎಲ್ಲ ತೊಗೊಂಡ್ಬಿಟ್ಟು ಕಂಪೈಲ್ ಮಾಡಿ ಆದಷ್ಟು ಬೇಗ ಆರೋಪಿಗಳು ಯಾರು ಅಂತ ಪತ್ತೆ ಮಾಡಿ. ಮುಸ್ಕುದಾರಿಗಳೇನಾಗಿದ್ರೆ ಅಥವಾ ಮುಸ್ಕುದಾರಿ ಏನಾಗಿದೆ? ಮುಸ್ಕಂತಲ್ಲ, ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ. ಹೆಲ್ಮೆಟ್ ಹಾಕ್ಕೊಂಡು ಒಂದು ಮಾಸ್ಕ್ ಕೂಡ ಹಾಕ್ಕೊಂಡಿದ್ದಾನೆ. ಅದು ಕಾಣುತ್ತೆ CCTVಲಿ. ಸರಿ, ಚೂರಿಯಲ್ಲಿ ಅಟ್ಯಾಕ್ ಮಾಡಿದ್ರು ಅಂತ ಅವರು ಒಂದು ಚೂರಿಲಿ ಅಟ್ಯಾಕ್ ಮಾಡಿದ್ರು, ಚೂರಿ ಹಾಕಿದ್ರು ಅಂತಂದು ಅವ್ನು ಒಳಗಡೆ ಇವ್ರು ಫೋನ್ ಮಾಡಿದಾಗ ಹೇಳಿದ್ದಂತೆ. ಇನ್ಫ್ಯಾಕ್ಟ್ ಇವರು ಸ್ವಲ್ಪ ಫಾಸ್ಟಾಗಿ ಹೋದಾಗ ಇವ್ರ ಎದುರಿಗೆ ಅವನು ಹೋಗಿದ್ದಾನೆ. ಇವರು ಯಾರು ಅನ್ನೋಷ್ಟೊತ್ತಿಗೆ ಅವನು ಪಾಸಾಗಿ ಹೋಗಿದ್ದಾನೆ. ಪ್ರತಿದಿನ ಮಧ್ಯಾಹ್ನ ಸುಮಾರು ಇದೇ ಸಮಯಕ್ಕೆ ಇವರು ಅವನೊಬ್ಬನ ಮೇಲೆ ಬಿಟ್ಟು ಹೋಗ್ತಾ ಇದ್ದಾರೆ. ಮತ್ತು ಈ ವ್ಯಕ್ತಿ ಹಿಂದೆ ಕೂಡ ಇಲ್ಲಿ ಮಂಗಳೂರಿನ ಕೆಲವು ಜ್ಯುವೆಲರಿ ಶಾಪ್ಸಲ್ಲಿ ವರ್ಕ್ ಮಾಡಿರುವಂಥದ್ದು. ಮತ್ತು ಇನ್ನು ಬೇರೆ ಯಾವ ಕಾರಣಕ್ಕೆ ಇದಾಗಿದೆ ಅನ್ನೋದು ಪತ್ತೆ ಮಾಡಬೇಕು. ಓನರ್ ಹೇಳುವಂಥದ್ದು ಕೆಲವೆಲ್ಲ ಡಿಸ್ಪ್ಲೇಲಿದ್ದಂಥ
ಜ್ಯುವೆಲ್ಸ್ ಏನಿದೆ ಅದೆಲ್ಲ ಸ್ವಲ್ಪ ಮಿಸ್ಸಿಂಗ್ ಇದೆ ಸರ್, ಯಾವ್ಯಾವ ಹೋಗಿದೆ ಅನ್ನೋಂಥದ್ದನ್ನು ಫೈಂಡ್ ಔಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೆ ಸ್ಪಷ್ಟವಾಗಿ ಆಗಿದೆ ಅಂತ ಗೊತ್ತಿಲ್ಲ. ಮತ್ತು ಈ ವ್ಯಕ್ತಿ ಏಕಾಏಕಿ ಒಳಗಡೆ ಬಂದು ಕೃತ್ಯ ಮಾಡಿ ಹೋಗಿರುವಂಥದ್ದಲ್ಲ, ಸುಮಾರು ಅರ್ಧ ಗಂಟೆ ಸಮಯದಷ್ಟು ಒಳಗಡೆ ಇದ್ದ ಅನ್ನುವಂಥದ್ದು CCTV ವೆರಿಫಿಕೇಷನಲ್ಲಿ ಕಂಡು ಬರ್ತಾ ಇದೆ. ಮಾತನಾಡಿದ್ದಾರೆ ಅವರಿಬ್ಬರು ಮಾತಾಡಿರ್ಬೋದು, ಯಾಕಂದರೆ CCTVಲಿ ಈ ಕಡೆಯಿಂದ ಬಂದು ಇಲ್ಲಿ ನಿಂತ್ಕೊಂಡು ಆಮೇಲೆ ಒಳಗಡೆ ಹೋಗಿ ಸುಮಾರು ಒಂದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ಹೊರಗಡೆ ಬಂದಿರುವಂಥದ್ದು ಕಂಡು ಬರುತ್ತೆ ಅಂತ ನಮ್ಮ ವೆರಿಫೈ ಮಾಡಿದವರು ಹೇಳಿದ್ದಾರೆ. ಸೊ ಯಾವ ಕಾರಣಕ್ಕೆ ಅಲ್ಲೇನು ಜ್ಯುವೆಲ್ರಿ ಖರೀದಿ ಮಾಡಲಿಕ್ಕೆ ಹೋಗಿದ್ನ, ಅಲ್ಲೇನಾಗಿದೆ ಅನ್ನೋಂಥದ್ದು ಒಳಗಡೆ ಇವ್ರು ಹೇಳೋದು CCTV ಲೈವ್ ಸ್ಟ್ರೀಮಿಂಗ್ ಅಷ್ಟೇ ಇದೆ, ರೆಕಾರ್ಡಿಂಗ್ ಇಲ್ಲ ಅಂತಂದು ಹೇಳ್ತಾರೆ. ಸೊ ಡಿಸ್ಪ್ಲೇಲಿ ಹೋಗಿದೆ, ಡಿಸ್ಪ್ಲೇ ಹೋಗಿದೆ ಮತ್ತು ಸಿಸ್ಟಮ್ ಏನು ರೆಕಾರ್ಡ್ ಮಾಡುತ್ತೆ ಅದು ಇದಾಗಿದೆ. ಮತ್ತು ಒಳಗಡೆ ಅವ್ರದ್ದು ಟ್ರೆಷರಿ ಏನಿರುತ್ತೆ ಆ ಭಾಗದಲ್ಲೆಲ್ಲ ತುಂಬ ಡಿಸ್ಟರ್ಬೆನ್ಸ್ ಆಗಿದೆ. ಅವ್ರದ್ದು ಕೆಲವೆಲ್ಲ ಜ್ಯುವೆಲ್ರಿ ಇಟ್ಟಿದ್ದಂಥ ಜಾಗದಲ್ಲಿ ಎಲ್ಲ ಡಿಸ್ಟರ್ಬೆನ್ಸ್ ಆಗಿರೋಂಥದ್ದು ಕಂಡು ಬಂದಿದೆ. ಏನಾಗಿದೆ ಅಂತ ಪತ್ತೆ ಮಾಡ್ತೀವಿ. ಸರ್, ಅದು ಬೈಕಲ್ಲಿ ಬಂದಿರುವಂಥದ್ದು ಹಾಗೆ ಏನಾದರೂ ಮಾಹಿತಿ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇವಾಗ ಸೇಮ್ ಬೈಕ್ ಅಂತೂ ಅಲ್ಲ, ಯಾಕಂದರೆ ಇವರು ಹೇಳೋದು ಇವ್ರು ಕಾರ್ ಪಾರ್ಕ್ ಮಾಡಲಿಕ್ಕೆ ಏನೊಂದು ನಿಲ್ಲಿಸಿದಾಗ ಒಂದು ಬೈಕ್ ಅಡ್ಡ ಇತ್ತು, ಆ ಬೈಕಲ್ಲಿ ಹೋಗಿರೋವಂಥದ್ದಲ್ಲ. ಅದರಲ್ಲಿ CCTVಲಿ ಕೂಡ ಕಾಣುತ್ತೆ. ಇಲ್ಲಿಂದ ಮೂವ್ ಆಗ್ತಾನೆ. ಫಸ್ಟಿಗೆ ಬಂದಾಗ ಒಂದು ಸ್ವಲ್ಪ ಹಿಂಗೆ ಬಂದು ಆಮೇಲೆ ಒಂದು ಸರಿ ನೋಡಿ ಒಳಗಡೆ ಹೋಗಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ಹೊರಗಡೆ ಹೋಗಿರುವಂಥದ್ದು. ಸೊ ಮೇ ಬಿ ವೆರಿ ಪ್ರಿಮಿಚ್ಯೂರ್ ಟು ಸೇ ಯಾಕಾಗಿದೆ ಅಂತಂದು. ಬಟ್ ಓನರ್ ಹೇಳುವಂಥದ್ದು ಕೆಲವೆಲ್ಲ ಜ್ಯುವೆಲ್ರಿ ಡಿಸ್ಪ್ಲೇಸ್ ಆಗಿದೆ, ಕೆಲವೆಲ್ಲ ಇಲ್ಲ. ಯಾಕೆಂದರೆ ಆ ಡಿಸ್ಪ್ಲೇ ಏನಾಗ್ತಾರಲ್ಲ, ಮ್ಯಾನಿಕ್ಯೂನೋ ಏನೋ ಅಂತಾರಲ್ಲ, ಅದಕ್ಕೆ ಹಾಕಿರುವಂಥದ್ದೆಲ್ಲ ಕೆಲವು ಮಿಸ್ ಆಗಿದೆ ಅಂತ ಹೇಳ್ತಾರೆ. ಯಾವ್ಯಾವ ಮಿಸ್ ಆಗಿದೆ, ಎಷ್ಟು ಮಿಸ್ ಆಗಿದೆ, ಎಷ್ಟು ತೂಕದ ಮಿಸ್ ಆಗಿದೆ ಅನ್ನೋಂಥದ್ದು ಅವ್ರು ವೆರಿಫೈ ಮಾಡಿ. ಸರ್, ಇದು ಗೊತ್ತಾಗಿದ್ದು ಎಷ್ಟು ಗಂಟೆಗೆ? ಅಲ್ಲ, ಓನರ್ ಇಸ್ ದ ಫಸ್ಟ್ ಪರ್ಸನ್ ಟು ನೋ. ಗೊತ್ತಾಗಿರೋದು ಎಷ್ಟು ಗಂಟೆಗೆ? ಸುಮಾರು 3:30. ಒಂದು ಲಾಸ್ಟ್ ಟ್ರಾನ್ಸಾಕ್ಷನ್ ಏನಿದೆ, ಒಂದು 16 ಗ್ರಾಮ್ದು ಚೈನು ಮತ್ತು 4 ಗ್ರಾಮ್ದು ಉಂಗುರ ತೊಗೊಳೋದ್ರ ಬಗ್ಗೆ ಅಲ್ಲಿ ಬಿಲ್ಲಲ್ಲಿ ಎಂಟ್ರಿ ಮಾಡಿರುವಂಥದ್ದು, ಮತ್ತು ಅವ್ರದ್ದು ರಫ್ ಬುಕ್ ಏನಿದೆ ಅದರಲ್ಲಿ ಎಷ್ಟಾಗುತ್ತೆ ಕ್ಯಾಲ್ಕುಲೇಷನ್ನು ಮಾಡಿರುವಂಥದ್ದು ಕಂಡು ಬಂದಿದೆ ಅಂತ ಓನರ್ ಹೇಳಿದ್ದಾರೆ. ಸೊ ಯಾವ ಕಾರಣಕ್ಕೆ ಇದಾಗಿದೆ ಅನ್ನೋಂಥದ್ದನ್ನು ಪತ್ತೆ ಮಾಡಬೇಕಾಗಿದೆ. ನಮ್ಮ ಆರ್ಡರ್ ಬುಕ್ಕಲ್ಲಿ ರಫ್ ಬರೆದಿದ್ದಲ್ಲಿ 16 ಗ್ರಾಮ್ನ ಚೈನು ಮತ್ತು 4 ಗ್ರಾಮದ ಉಂಗುರದು ಬರೆದಿದೆ, ಅಲ್ಲಿ ಕಾಣ್ತದೆ ಈಗ. ಆದರೆ ಅದರಲ್ಲಿ ಏನಾಗಿದೆ ಏನಾಗಿದೆ ಗೊತ್ತಿಲ್ಲ. ಉಂಗುರ ಸೈಜ್ ಎಲ್ಲ ಮೇಲೆ ಉಂಟು, ಮತ್ತು ಅದು 2-3 ಚೈನ್ ಮಿಸ್ ಆಗಿದೆ ಅಂತೇಳಿ ಹಾಗೆ ಹೇಳಿದೆ ಅಲ್ಲ. ಅದೇ ಇಲ್ಲ, ಅದು ರಫ್ ಬರೆದದ್ದು, ಅದು ಆರ್ಡ್ರ ಎಂತ ಅಂತ ಗೊತ್ತಿಲ್ಲ.